ಕೊರೋನಾ ಸಂಕಷ್ಟಡ್ ಇಲ್ಲಡೆ ಪೋದು ಜನಕ್ಲೆನ ವಿವರ ಸಂಗ್ರಹ ಮಂತದ್ದು ಅಕ್ಲೆಗೆ ಮಾಹಿತಿ ಕೊರೊಂದು ಪುನಃ ಬೋಳಿಯಾರ್ ಪಾವೂರು ವ್ಯಾಪ್ತಿದ ಆಶಾ ಕಾರ್ಯಕರ್ತೆಯರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶಾಸಕರು ಶ್ರೀ ಯುಟಿ ಖಾದರ್ ಬುಧವಾರ ಕಾಂಡ ದಿನಸಿ ಸಾಮಗ್ರಿದ ಕಿಟ್ ಬೊಕ್ಕ ಮಾಸ್ಕ್ನು ವಿತರಣೆ ಮಾಡ್ತೇರು. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ, ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ, ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು, ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಆಶಾ ಕಾರ್ಯಕರ್ತೆಯರು ಇಲ್ಲಡೆ ಭೇಟಿ ಕೊರನಾಗ ದಿಂಜ ತೊಂದರೆಡು ಕಷ್ಟಡು ಉಪ್ಪಣಕ್ಲೆನು ತೂಯರ ತಿಕ್ಕಡ ತಂಕ್ಲೆಗೆ ಮಾಹಿತಿ ಕೊರಡು ಅಂಚಿ ತಿನ್ನಕ್ಲೆಗೆ ಸಗಾಯದ ವ್ಯವಸ್ಥೆ ಮನ್ಪುವ ಪಂಡದ ತೆರಿಪಾಯಿನ ಶ್ರೀ ಯುಟಿ ಖಾದರ್ ಇತ್ತದ ಸಂದಿಗ್ಧ ಪರಿಸ್ಥಿತಿಗಳ ಆಶಾ ಕಾರ್ಯಕರ್ತೆಯರು ಇಲ್ಲಡೆ ಭೇಟಿ ಕೊರೊಂದುಲ್ಲೇರು ಕೊರೋನಾದ ಬಗೆಟು ಮಾಹಿತಿ ಕೊರೊಂದುಲ್ಲೇರು ಅಕ್ಲೆನ ಬಂಗಾಗ್ಲ ಸಗಾಯ ಕೊರ್ಪನ ನಿಟ್ಟಿಡು ಮಾಸ್ಕ್ ಬೊಕ್ಕ ದಿನಸಿ ಸಾಮಗ್ರಿಯಲ್ಲೇನು ಆಶಾ ಕಾರ್ಯಕರ್ತೆಯರಿಗೆ ಕೊರೊಂದುಲ್ಲ ಪಂಡದು ತೆರಿಪಾಯರು. ಯಾವುದು ಕೊರೋನಾ ಬಗ್ಗೆ ಮಾಹಿತಿ ಮತ್ತು ಜ್ವರ ಗಿರ ಇದ್ದರೆ ಅವರೊಂದು ಮಾಹಿತಿ ಕೊಡುವಂಥದ್ದು. ಒಂದು ರೌಂಡ್ ಮುಗೀತು. ಈಗ ನೆಕ್ಸ್ಟ್ ನಾನೇನು ಹೇಳ್ತಂತ ಹೇಳಿದ್ರು, ನೀವೊಂದು ನೀವು ಮನೆಗೆ ಹೋದಾಗ ಅಂಥ ಯಾರು ಕಡು ಬಡವರಂತ ಯಾರು ಅಲ್ಲಿ ಮುಟ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ನಮ್ಗೆ ಗೊತ್ತಿರೋದಿಲ್ಲ. ಅಂದರೆ ನಿಮ್ಗೆ ಅದು ಗೊತ್ತಿರ್ತದೆ, ನಮಗೆ ಮೇಲೆ ಗೊತ್ತಿದೆ ಇವ್ರ ಈ ಕಡೆಯಿಂದೆಲ್ಲ ಮಾಡ್ತಾರೆ. ಅದು ಕೂಡ ಕೆಲವು ಒಳಗಿಂದ ಒಳಗಿರ್ತಾರೆ, ಅಂಥವ್ರ ಪಾಪ ಗೊತ್ತಿರೋದಿಲ್ಲ. ಅಂಥ ಯಾವುದೋ ಕಡು ಬಡವರು ಕಷ್ಟ ಮಾಹಿತಿ ಕೊಡಿ. ಈಗ ನಿಮ್ಗೆ ಕರೆಕ್ಟ್ ಪಿಕ್ಚರ್ ಸಿಗ್ತದೆ, ಅಲ್ಲಿಗೆ ಯಾರು ಹೋಗಲಿಲ್ಲ, ಅವ್ರಿಗೆ ನಾಳೆ ಊಟಕ್ಕೆ ಏನಿಲ್ಲ, ಆ ಪರಿಸ್ಥಿತಿ ಒಂದು ಮಾಹಿತಿ ಅಡ್ರೆಸ್ ನಮಗೆ ಕೊಟ್ಟರೆ ಇಲ್ಲಿ ಮುಟ್ಟಿಸಿದರೆ ಸ್ವಂತ ನಮಗೆ ರೀಚ್ ಆಗಲಿಕ್ಕೆ ಈಸಿ ಆಗ್ತದೆ. ಅದೊಂದು ಕೆಲವೊಂದು ಬೇರೆ ಎಲ್ಲ ಸಹಕಾರ ಎಲ್ಲ ಕೊಡ್ತಾ ಇದ್ದಾರೆ, ಗಡಿಬಿಡಿ ಏನಿಲ್ಲ ಅಲ್ಲ. ಪಬ್ಲಿಕಲ್ಲಿ ಸಹಕಾರ ಕೂಡ ಇವತ್ತು ಇದೆ, ಪಂಚಾಯತ್ ಸಹಕಾರ ಕೂಡ ಇದೆ. ಸೊ ನೀನು ಅರ್ಜೆಂಟಾಗಿ ಮಾಡಿದಂಥ ವಿಚಾರ. ಮತ್ತು ಆಶಾ ಕಾರ್ಯಕರ್ತರ ಬಗ್ಗೆ ಬಹುಶಃ ಇವತ್ತು ಎಷ್ಟು ವರ್ಷ ಆಯಿತು ತಾವೆಲ್ಲ? ನಾನು ಆರೋಗ್ಯ ಸಚಿವನಾಗಿದ್ದೀರಾ ಎಲ್ಲರೂ? ಏನೇದು ವರ್ಷ ಅಂದರೆ ಒಂದೇ ವರ್ಷ ಫುಲ್ ಬೇರೆ ಒನ್ ಇಯರ್ದ ಇರ್ಬರಲ್ಲ. ಇದು 2 ಜನನ 2 ವರ್ಷದ ಮೂಜಿ ಬುಕ್ 4 ಬುಕ್ ಬರ್ ಬತ್ತೇನಾ ಓಲಿ ಆಯ್ತು. ಸುಲಭದ ಕೆಲಸ ಅಲ್ಲ, ಕಷ್ಟದ ಕೆಲಸ ಕೂಡ. ಪ್ರತಿ ಮನೆ ಹೋಗಬೇಕು, ಹತ್ತಿರ ಮನೆ ಇಲ್ಲ, ಒಂದು ಹತ್ತಿರದ ದೂರ ಎಲ್ಲ ಮನೇಲಿ ಒಂದೇ ಟೈಪ್ ಕೂಡ ಇಲ್ಲ. ಮತ್ತು ಕೆಲವು ಮೇಲೆ ಹತ್ತಬೇಕು, ಮತ್ತು ಇಳಿಬೇಕು, ಮತ್ತು ಹೋಗೋದೆಲ್ಲ ವಿಚಾರ. ಒಂದು ಪ್ರಾಕ್ಟಿಕಲ್ ಫೀಲ್ಡ್ ಸಂದರ್ಭದಲ್ಲಿ ಬಹುಶಃ ನಿಮ್ಗೆ 10 ವರ್ಷದವ್ರಿಗೆ ಆಗ ಗೊತ್ತಿದೆ. ನಾನು ಆರೋಗ್ಯ ಸಚಿವನಾಗಿ ಬರುವಂಥ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರಿಗೆ ಬರೀ 250 ರೂಪಾಯಿ ಫಿಕ್ಸ್ಡ್ ಇತ್ತು.
ತಿಂಗಳಿಗೆ 200 ರೂಪಾಯಿ. ಮತ್ತು ಇವರು ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು. ಅದು ಇವರಿಗೆ 1,000 ರೂಪಾಯಿ ಕೂಡ ಬರ್ತಿರಲಿಲ್ಲ, 1,500 ರೂಪಾಯಿ ಕೂಡ, 2,000 ರೂಪಾಯಿ ಕೂಡ ಸಿಗೋದು. ಅಂಥ ಕೆಲಸ ಮಾಡಿದರೆ ಒಂದು 3,500 ಬಂದು ದೊಡ್ಡ ವಿಷಯ. ಅವ್ರು ಅಷ್ಟು ಹೆರಿಗೆ ಆಗಬೇಕು ಮತ್ತು ಅಷ್ಟು ಫಾಲೋಅಪ್ ಬೇಕು, ಎಲ್ಲ ವಿಚಾರ. ಮತ್ತು ಆವಾಗ ನೀವು PSCಯಲ್ಲಿ ಹೋದಾಗಲೂ ಕೂಡ ನಿಮ್ಗೆ ಯಾವುದೊಂದು ಗಮನ ಕೊಡ್ತಾ ಇರಲಿಲ್ಲ. ನಿಮಗೆ ಸರಿಯಾದ ಚೇರ್ ಮತ್ತು ಟೇಬಲ್ ಕೂಡ ನಿಮ್ಮ ಏನೆಲ್ಲ ಕೆಲಸ ಮಾಡಿದ್ದೀರಿ ಅದು ಕೂಡ ನಿಮಗೆ ಅವತ್ತು ಸಿಗ್ತಿರಲಿಲ್ಲ. ಮತ್ತು ಕೆಲವು ಜನರಿಗೆ ಪಾಪ ಹೇಗೆ ಅದನ್ನು ಕಂಪ್ಯೂಟರ್ ಎಂಟ್ರ್ ಮಾಡಬೇಕಂತಲೂ ಕೂಡ ಗೊತ್ತಿರಲಿಲ್ಲ. ಆ ಇದರಲ್ಲಿ ಇವರಿಗೆ ಬುಕ್ ಒಂದು ಡೈರಿ ಅಂತ ಕೂಡ ಇಲ್ಲ. ಆರ್ಡರ್ ಬುಕ್ಕಲ್ಲಿ ಬರೆದು ಚೀಟಲ್ಲಿ ಬರೆದು ಇವರು ಎಂಟ್ರ್ ಮಾಡುವಂಥ ಪರಿಸ್ಥಿತಿ ಇತ್ತು. ಮತ್ತು ವೇತನ ಕೂಡ ಏನು, ಡಿಸ್ಟ್ರಿಕ್ಟ್ ಮ್ಯಾನೇಜರ್ಗಳಿಗೆ ವೇತನ ಮಾಡೋದು. ಇವರು ಅಲ್ಲಿ ಹೋಗಿ ಕಾಯಬೇಕು. ಅವನು ಇವತ್ತು ಬಂದು ನಾಳೆ ಬಂದಿದ್ದು ಬರಲಿಲ್ಲ, ನಿನ್ನ ಲೆಕ್ಕ ಆಗಲಿಲ್ಲ, ಅವನ ಲೆಕ್ಕ ಆಗಲಿಲ್ಲ, ಇನ್ನೊಬ್ಬನ ಲೆಕ್ಕ ಆಗಲಿಲ್ಲ ಅಂತೇಳಿ ಇವರು ಬರುವುದೇ 3-4 ತಿಂಗಳಿಗೆ ವೇತನ. ಸೊ ನಾನು ಆರೋಗ್ಯ ಸಚಿವನಾದ ನಂತರ ಸತತವಾಗಿ ಇವತ್ತು ಒಂದು ಮೀಟಿಂಗ್ ಎಲ್ಲ ಮಾಡಿ ನಮ್ಮ ರಾಜ್ಯ ಮಟ್ಟದಲ್ಲಿ ಫಸ್ಟ್ ಏನು ಮಾಡಿದೆ ಅಂತ ಹೇಳಿದರೆ, ಇಡೀ ದೇಶದಲ್ಲಿ ಆಶಾ ಕಾರ್ಯಕರ್ತರಿಗೆ ಸೆಂಟ್ರಲ್ ಎಷ್ಟು ಇನ್ಸೆಂಟಿವ್ಸ್ ಕೊಡ್ತದೆ ಅಷ್ಟೇ ಇನ್ಸೆಂಟಿವ್ ಕರ್ನಾಟಕಕ್ಕೂ ಕೂಡ ಕೊಡ್ತದೆ ಅಂತೇಳಿ ಫಸ್ಟ್ ಬಜೆಟಲ್ಲಿ ಘೋಷಣೆ ಮಾಡಿಸಿದ್ದು ಸಿದ್ದರಾಮಯ್ಯ ಕಾಲದಲ್ಲಿ. ಆವಾಗ ಏನಾಯಿತು, ಫಸ್ಟ್ 250 ಇತ್ತಲ್ಲ, ನಾವು ಕೂಡ 250 ಅಂತ ಆಯಿತು. ನೆಕ್ಸ್ಟ್ಗೆ ಅಂತ ಗುಲಾಮ್ ನಬಿ ಮನ್ಮೋಹನ್ ಸಿಂಗ್ 1,000 ರೂಪಾಯಿ ಮಾಡಿದೆ ಆಟೋಮ್ಯಾಟಿಕ್ ಇಲ್ಲಿಂದ ಒಂದು. ಸೊ ಎಷ್ಟು ಸೆಂಟ್ರಲ್ ನಿಮಗೆ ಜಾಸ್ತಿ ಮಾಡ್ತದೆ ಅಷ್ಟೇ ರಾಜ್ಯ ಕೂಡ ಸ್ಟಾರ್ಟ್ ಮಾಡ್ತದೆ ಅಂತೇಳಿ ಇಡೀ ದೇಶದಲ್ಲಿ ನಾನು ಆರೋಗ್ಯ ಸಚಿವನಾಗಿದ್ದಾಗ ಸಿದ್ದರಾಮಯ್ಯ ಹೇಳಿಕೊಂಡು ಇಲ್ಲಿ ಫಸ್ಟ್ ಅದು ಬಂತು. ಈಗೆಷ್ಟು 4,500 5,000 ಫಿಕ್ಸ್. ಈಗ 4,000 ಸೆಂಟ್ರಲ್ 2,000, ಇಲ್ಲಿ 2,000 ಇದಾಗಿರ್ತದೆ. ಎರಡನೇದು, ಇವರಿಗೆ ಸರಿಯಾಗಿ ಒಂದು ಇದರಲ್ಲಿ PSCಯಲ್ಲಿ ಇರಲಿ ವ್ಯವಸ್ಥೆ ಒಂದು ಇರಲಿಲ್ಲ ಇದಕ್ಕೆ. ಮತ್ತು ಅದಕ್ಕೆ ಇವರಿಗೆ ಒಂದು ಎಷ್ಟು ಜನಕ್ಕೆ ಒಂದು ಸೂಪರ್ವೈಸರ್? ಹಾಂ, ಆಗ ನಿಮಗೆ ಸೂಪರ್ವೈಸರ್ ಕೂಡ ಇರಲಿಲ್ಲ. ಮತ್ತು 20 ಜನರಿಗೆ ಒಬ್ಬರನ್ನು ಮಾಡಬೇಕು. ಯಾಕೆ ಇವರ ಸಮಸ್ಯೆಗಳು ಇದನ್ನು ಎಂಟ್ರ್ ಮಾಡಲಿಕ್ಕೆ ಇದನ್ನಲ್ಲಿದ್ದರೆ ಅವರು ಸಹಕಾರ ಕೊಡಬೇಕಂತೇಳಿ ಆ ಒಂದು ವ್ಯವಸ್ಥೆನಾಗ ನಾವು ಮಾಡಿದ್ದೆವು. ಮೂರನೇದು, ಇವರಿಗೆ ಹೋಗಿ ಬಂದು ಲೆಕ್ಕ ಹಿಡ್ಕೊಂಡು ಚೀಟಿ ಗೀಟಿಲ್ಲ ಲೆಕ್ಕ ಹಿಡ್ಕೊಂಡು ಯಾವ ಮನೆಗೆ ಹೋಗಿದ್ದೇವೆ, ಅದು ಇವಾಗ ಡೈರಿ ಅಂತ ಸಿಸ್ಟಮ್ಯಾಟಿಕ್ ಅಂತ ಡೈರಿ ಇರಲಿಲ್ಲ. ಆ ಪೇಷಂಟ್ ಹೆಸರೇನು ಏನಾಯ್ತಂದು ಆಶಾ ಡೈರಿ ಅಂತೇಳಿ ಇಡೀ ದೇಶದಲ್ಲಿ ನಾನೇ ಮಾಡಿದ್ದು ಫಸ್ಟಿಗೆ. ಈಗ ಆಶಾ ಡೈರಿ ಬರಲಿಲ್ಲ ನನಗೆ, ಆಶಾ ನಾನೇ ಮಾಡಿಸಿದ್ದು. ಮುಂಚೆ ಆಶಾ ಡೈರಿ ಇವರಿಗೆ ಬರೀ ಸಿಕ್ಕಿದ ಬುಕ್ ಇದರಲ್ಲೆಲ್ಲ ಬರೆದು ಸಬ್ಮಿಟ್ ಮಾಡ್ತಾಯಿದ್ರು. ಆಶಾ ಡೈರಿ ಕೂಡ ಒಂದು ಕೊಡೋ ವಿಚಾರ ಇತ್ತು. ತದನಂತರ ನಮ್ಮ ಇವರಿಗೆ ವೇತನ ಕೂಡ, ಯಾಕೆ ಇವರು ವೇತನ ಭಾಳ ಕಷ್ಟ ಕೊಡೋದು ಅಂದರೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ. ಯಾಕಂದರೆ ಹೇಳಿದರೆ ಒಂದು ಡಾಕ್ಟ್ರಿಗಾದರೆ ಇಡೀ ರಾಜ್ಯದ ಡಾಕ್ಟ್ರುಗಳಿಗೆ ಅಕಾರ್ಡಿಂಗ್ ಟು ಸರ್ವಿಸ್ ಒಂದೇ. ನಿಮ್ಮ ಇವರಿಗೆ ಆದರೆ ಬೇರೆ ನರ್ಸಿರ್ಲಿ ಕಾಂಟ್ರಾಕ್ಟ್ ಬೇಸ್ನವ್ರಿಗೆಲ್ಲ ಒಂದೇ. ಈ ನಮ್ಮ ಇವರಿಗೆ ಬೇರೆ ಪರ್ಮನೆಂಟ್ನವರಿಗೆ, ನಿಮ್ಮ ಫಾರ್ಮಸಿಸ್ಟ್ ಇವ್ರದ್ದು ಹಾಗೆಲ್ಲ ಪ್ರತಿಯೊಬ್ಬರಿಗೂ ಎಷ್ಟು ಅವರಿಗೆ ಅವ್ರ ವಾರ್ಡಲ್ಲಿ ಎಷ್ಟು ಡೆಲಿವರಿ ಆಗ್ತದೆ, ಎಷ್ಟು ಇಂಜೆಕ್ಷನ್ ಕೊಡ್ತಾರೆ, ಪ್ರತಿಯೊಂದು ಕೂಡ ಇನ್ಸೆಂಟಿವ್ಸ್. ಸೊ ಪ್ರತಿಯೊಬ್ಬರು ಕೂಡ ಬೇರೆ 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 ಲೆಕ್ಕ ಇದರಲ್ಲಿ ಪ್ರತಿಯೊಬ್ಬರದ್ದು ಕೂಡ. ಅದಕ್ಕೆ ಈ ಫಸ್ಟ್ ಟೈಮ್ ನಾವು ಅದು ಮಾಡಲಿಕ್ಕೆ ಭಾಳ ಕಷ್ಟ ಆಯಿತು. ಯಾಕೆಂದರೆ ಸುಮಾರು 70,000 ಜನ ಇದ್ದಾರೆ. 70,000 ಜನರದ್ದು ಕೂಡ ಬ್ಯಾಂಕ್ ಅಕೌಂಟ್ ತೆಗೆದು ಆಧಾರ್ ಕಾರ್ಡ್ ತೆಗೆದು ಅದನ್ನು ಸಿಸ್ಟಮ್ ಮಾಡಿ ಕಂಪ್ಯೂಟರ್ ಮಾಡಿ ಇವರು ಮಾಡಿದಂಥ ಕೆಲಸಕ್ಕೆ ನೇರವಾಗಿ RTGS ಒಂದು ಬಟನ್ ಪ್ರೆಸ್ ಮಾಡಿದರೆ ಆಟೋಮ್ಯಾಟಿಕ್ ತಿಂಗಳು ಎಂಡ್ ಆಗುವಾಗ ನಿಮಗೆ ಒಂದು ಹಣ ಬೀಳ್ತದೆ. ಇವರು ಎಲ್ಲಿ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಹತ್ರ ಕಾಯಬೇಕು, TH ಹತ್ರ ಹೋಗಬೇಕು, ಇನ್ನೊಬ್ಬನ ಹತ್ರ ಕೈ ಕಲಿಬೇಕಂತ ವಿಚಾರ ಇಲ್ಲ. ಅದಕ್ಕಾಗಿ ಹಿಂದೆ ಆಶಾ ಕಾರ್ಯ ಬಂದವ್ರಿಗೂ ಅರ್ಧದಲ್ಲಿ ಬಿಟ್ಟು ಹೋಗ್ತಿದ್ರು, ಮತ್ತೆ ಬರ್ತಿರಲಿಲ್ಲ, ಒಮ್ಮೆ ಸೇರ್ತಾಯಿದ್ರು. ಮತ್ತು ಇದೆಲ್ಲ ಕಷ್ಟ ಬಂದು ಒಂದು ತಿಂಗಳಾಗ 1,000 ಕೂಡ ಇವರಿಗೆ ಬರೋದಿದ್ದರೆ ಇನ್ನು ಇವ್ರಿಗೆ ಮಾಡಿದಂಥ ಇಂಜೆಕ್ಷನ್ಗೆ ಇವರು ಅಥವಾ ಇನ್ನು ಡೆಲಿವರಿ ಕೇಸಿಗೆ ಕರೆಕ್ಟಾಗಿ ಇವರಿಗೆ ಆ ಸರಿಯಾದ ಸಂದರ್ಭದಲ್ಲಿ ಬರೆದಿದ್ದೆ ಯಾರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಎಂಟೈರ್ ಒಂದು ಸಿಸ್ಟಮ್ ನಾವು ಮಾಡಿಕೊಂಡು ಇವತ್ತು ಬಂದು. ಯಾಕೆಂದರೆ ತಾವು ತಳಮಟ್ಟದ ಸಮರ್ಪಕವಾಗಿ ಇವತ್ತು ಕೆಲಸ ಇವತ್ತು ಆಗಬೇಕಂತ ಇವತ್ತು ಹೇಳಿಕೊಂಡು ಸುಮ್ಮನೆ ಇವರ ಮುಂಚೆ ಒಂದೇ ಸಾಲ ಇರಲಿಲ್ಲ. ಯಾವ ಒಬ್ಬೊಬ್ಬರು ಒಂದೊಂದು ನಾನು ಬರೋ ಮುಂಚೆ ಒಬ್ಬರು ಬ್ರೌನ್ ಆದರೆ ಇನ್ನೊಬ್ಬರಿಗೆ ಆ ಜಿಲ್ಲೆಗೆ ಒಂದೊಂದೇ ಇದೆ. ನಾನು ಬಂದ ನಂತರ ನಾವು ಒಂದು ಅವರ ನಿಮ್ಮ ಅಸೋಸಿಯೇಷನ್ನ ಕರೆಸಿಕೊಂಡು ಯಾವುದಾದ್ರು ಯಾವ ಕಲರ್ನು ಬೇಕಾದರೂ ಹೇಳಿ ಜಿಲ್ಲೆವಾರಿಗೆ ಒಂದೇ ಕಲರ್ ಮತ್ತು 2 ಮುಂಚೆ ಒಂದೊಂದು ಕೊಡ್ತಿದ್ರು. 2 ಸೆಟ್ ಕೊಡಲಿಕ್ಕೆ ನಾನೇ ಅವತ್ತು ಆರೋಗ್ಯ ಸಚಿವನಾಗಿದ್ದಾಗ ಕೂಡ ಆದೇಶ ನಾವು ಇವತ್ತು ಮಾಡಿದ್ವಿ. ಕುಡ್ಲ ತಾಲೂಕು ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಪಾತೆರೊಂದು
ಶಾಸಕರು ಶ್ರೀ UT ಖಾದರ್ ಆರೋಗ್ಯ ಸಚಿವರಾದ ಪುನಃ ಪೊರ್ತುಡ್ಲ ದಿಂಜ ಜನಪರ ಯೋಜನೆಯನ್ನು ಕಂತದು ಇಡೀ ರಾಜ್ಯಕ್ಕೆ ಮಾದರಿ ಆತೇರು. ಅಂಚಾದ ಆಶಾ ಕಾರ್ಯಕರ್ತೆಯರೇನು ಆರು ತನ್ನ ಸ್ವಂತ ಕುಟುಂಬದ ಕಲ್ಲೆಕ್ಕ ತೂವೊಂದುಲ್ಲೇರು. ಎಲ್ಲಿಯ ಸಂಬಳಗೆ ಗ್ರಾಮಾಂತರ ಪ್ರದೇಶದೆಡೆ ಬೇಲೆ ಮನ್ಪುನ ಆಶಾ ಕಾರ್ಯಕರ್ತೆಯರು ಮೂಜಿ ಧರ್ಮದ ಅರ್ಚಕರ ಲೆಕ್ಕ ಪಂಡದು ಅಭಿನಂದನೆ ಸಂದಾಯರು. ಕರ್ನಾಟಕ ರಾಜ್ಯದಲ್ಲಿ ತನ್ನ ಕುಟುಂಬದವರು ಯಾರಂತ ಕೇಳಿದರೆ ಪ್ರಥಮ ಬಾರಿಗೆ ಹೇಳುವಂಥ ಮಾತು, ನನ್ನ ಕುಟುಂಬದ ಸ್ವಂತ ಕುಟುಂಬದವರು ಆಶಾ ಕಾರ್ಯಕರ್ತರು ಅಂತ ಹೇಳಿ. ಆರೋಗ್ಯ ಸಚಿವ ಇರುವಾಗ ನಿಮಗೆ ಕೆಲವು ಯೋಜನೆಗಳನ್ನು ತಂದು ಈ ರಾಜ್ಯಕ್ಕೆ ಮಾದರಿಯಾಗಿದೆ. ಅದಕ್ಕೆ ನಿಮಗೂ ಗೊತ್ತಿದೆ, ಈ ರಾಜ್ಯದ ಜನರಿಗೂ ಗೊತ್ತಿದೆ. ಹಾಗಾಗಿ ಆಶಾ ಕಾರ್ಯಕರ್ತರು ಅಂತ ಹೇಳಿದರೆ ಅವರ ಕುಟುಂಬದ ಸ್ವಂತ ಜನರಾಗಿ ಕಾಣುವಂಥ ಒಂದು ಇಲಾಖೆಯಲ್ಲಿ ಯಾರಂತ ಕೇಳಿದರೆ ಅದು ಆಶಾ ಕಾರ್ಯಕರ್ತರು. ಯಾಕೆಂತ ಹೇಳಿದರೆ ಸಣ್ಣ ಸಂಬಳದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಜನರ ಆರೋಗ್ಯದ ಬಗ್ಗೆ ಖಂಡಿತವಾಗಿ ನಾನು ಹೇಳುವುದಾದರೆ ನಮ್ಮ ಕರ್ನಾಟಕ ರಾಜ್ಯದ 3 ಧರ್ಮದಲ್ಲಿ ಆರೋಗ್ಯ ಕಾರ್ಯಕರ್ತರು ನಮ್ಮ 3 ಧರ್ಮದ ಆರೋಗ್ಯ ಅರ್ಚಕರಂತ ನಾನು ಅವರನ್ನು ಬಣ್ಣಿಸ್ತೇನೆ. ಹಾಗಾಗಿ ಅವರ ಮೇಲೆ ಭಾಳಷ್ಟು ಪ್ರೀತಿ ಇಟ್ಟುಕೊಂಡು ಇವತ್ತು ಅವರ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 170 ಜನರು ಆಶಾ ಕಾರ್ಯಕರ್ತರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆ ಆಶಾ ಕಾರ್ಯಕರ್ತರು ನಮ್ಮ ಹತ್ರ ಹೇಳಿದರು, ನಾನು ಬರುವುದಿಲ್ಲ, ನೀವು ನಿಮ್ಮ ಏರಿಯಾದ ಪಂಚಾಯತ್ ಸದಸ್ಯರು ಕಾರ್ಯಕರ್ತರು ಹೋಗಿ ಕೊಡಿ ಅಂತ. ಆವಾಗ ನಾವು ಅದಕ್ಕೆ ಒಪ್ಪಲಿಲ್ಲ. ಇವತ್ತು ನಮ್ಮ ನಾಟಕಲ್ ಆರೋಗ್ಯ ಕೇಂದ್ರ, ಉಳ್ಳಾಲ ಆರೋಗ್ಯ ಕೇಂದ್ರ, ಅಮ್ಲಮುಗೂರು ಆರೋಗ್ಯ ಕೇಂದ್ರ, ಕೋಟೆಕ್ಕರ್ ಆರೋಗ್ಯ ಕೇಂದ್ರ, ಈ 4 ಆರೋಗ್ಯ ಕೇಂದ್ರಗಳಲ್ಲೂ ಸಹ ನೀವೇ ಬಂದು ಅವರಿಗೆ ಒಂದು ಸಣ್ಣದಾದ ಒಂದು ಕಿಂಚಿತವಾದ ಒಂದು ಸಣ್ಣ ಒಂದು ಕಿಟ್ಟನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಈ 3 ಗ್ರಾಮದ ಆಶಾ ಕಾರ್ಯಕರ್ತರ ಪರವಾಗಿ, ಈ 3 ಗ್ರಾಮದ ಪಂಚಾಯತಿನ ಅಧ್ಯಕ್ಷರು, ಸರ್ವ ಸದಸ್ಯರು ಇವರೆಲ್ಲರ ಪರವಾಗಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಇವತ್ತು ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ 3 ಗ್ರಾಮದ ಆಶಾ ಕಾರ್ಯಕರ್ತರು ಪಾಪ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರನ್ನು ನನ್ನ ಮಂಗಳೂರು ತಾಲೂಕಿನ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಆಶಾ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಾವೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಬೋಲಿಯಾರು ತಾಲೂಕು ಪಂಚಾಯತಿನ ಸದಸ್ಯರಾದ ಜಬ್ಬರ್ ಅವರು, ನಮ್ಮ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ರಮೇಶ್ ಶೆಟ್ಟಿಯವರು, ಅದರ ನಮ್ಮ ಸದಸ್ಯರಾದ ಶುಕೂರ್ರವರು, ಹರೇಕಲ ಪಂಚಾಯತ್ ಸದಸ್ಯರಾದ ಬದೂರ್ರವರು, ನಮ್ಮ ಈ ವಾರ್ಡಿನ ಸದಸ್ಯರಾದ ಸಾದಿಕ್ರವರು, ನಮ್ಮ ಗ್ರಾಮ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯ ಮಿತ್ರರಾದ ಪ್ರಭಾಕರ್ ಶೆಟ್ಟಿಯವರು, ಜೊತೆಗೆ ನಮ್ಮ ಪಂಚಾಯತಿನ ಸದಸ್ಯರಾದ ವಿವೇಕ್ ರೈಯವರು, MP ಹಸನ್ರವರು, ನಮ್ಮ ಈ ಪ್ರದೇಶದ ಎಲ್ಲ ನಮ್ಮ ಜನಪ್ರತಿನಿಧಿಗಳು, ಕಾರ್ಯಕರ್ತರು, ಜೊತೆಗೆ ನಮ್ಮ ಡಾಕ್ಟ್ರು ಸುನೀತಾ ಡಾಕ್ಟ್ರು ಖಂಡಿತವಾಗಿ ಈ ಒಂದು ಲಾಕ್ಡೌನ್ ಟೈಮಿನಲ್ಲಿಯೂ ಸಹ ಈ ಒಂದು ಪ್ರದೇಶಕ್ಕೆ ಬಂದು ಭಾಳಷ್ಟು ಕಷ್ಟಪಡುವಂಥ ಒಂದು ಸುನೀತಾ ಮೇಡಮ್ರವರು, ಖಂಡಿತವಾಗಿ ನಿಮ್ಮನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಈ ಪ್ರದೇಶದ ಎಲ್ಲರಿಗೂ ನೀವು ಒಳ್ಳೆಯ ಸೇವೆ ಕೊಡ್ತೀರಿ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ನಿಮ್ಮನ್ನು ಸಹ ಅಭಿನಂದನೆ ಸಲ್ಲಿಸಿ, ಇವತ್ತು ನಮ್ಮ ಶಾಸಕರು, ಮಾಜಿ ಸಚಿವರು ಒಂದು ಬ್ಯಾಲೆಟ್ ಪೇಪರನ್ನು ತಯಾರು ಮಾಡಿದ್ದಾರೆ. ಅದು ನಮ್ಮ ಉದ್ದೇಶಕ್ಕಾಗಿ, ನಿಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಮಾಡಿದ್ದಲ್ಲ, ಅದು ನೆನಪು ಮಾಡಲಿಕ್ಕೆ, ನಮ್ಮ ಕುಟುಂಬದ ಸದಸ್ಯರಿಗೆ ನೆನಪು ಮಾಡಲಿಕ್ಕೆ ಒಂದು ಪತ್ರವನ್ನು ಸಹ ರೆಡಿ ಮಾಡಿದ್ದಾರೆ. ದಯವಿಟ್ಟು ನೀವು ಅದನ್ನು ಸ್ವಲ್ಪ ಮನೆಗಳಿಗೆ ಕೊಡುವಂಥ ವ್ಯವಸ್ಥೆ ನಿಮ್ಮಿಂದ ಆಗಬೇಕು. ಹಾಗಾಗಿ ನಮ್ಮ ಆರೋಗ್ಯ ಸಚಿವರು ಇರುವಾಗ ನಮ್ಮ ಇಲ್ಲಿಗೆ ಭೇಟಿ ಕೊಡಲಿಕ್ಕೆ ಆಗಲಿಲ್ಲ. ಯಾಕೆಂತ ಹೇಳಿದರೆ ಇದು ನನ್ನ ಕ್ಷೇತ್ರ, ಆ ಕ್ಷೇತ್ರದ ಜನರು ನೀವೇ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮಗೆ ಗೊತ್ತಿದೆ, ಆರೋಗ್ಯ ಸಚಿವರು ಇರುವಾಗ ಈ ರಾಜ್ಯಕ್ಕೆ ಏನೆಲ್ಲ ಬಂದಿದೆ ಅಂತೇಳಿ ನಿಮಗೆ ಗೊತ್ತಿದೆ, ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಆರೋಗ್ಯ ಸಚಿವರು ಇರುವಾಗ ಈ ದೇಶದಲ್ಲಿ BJP ಸರ್ಕಾರ ಇತ್ತು, ಆದರೂ ತಾರತಮ್ಯ ಮಾಡಿಲ್ಲ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕರ್ನಾಟಕ ರಾಜ್ಯದ 30 ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರಿಗೆ ಯಾವುದೇ ಭೇದ ಮಕ್ಷರ ಇಲ್ಲದೆ ಕೇಂದ್ರದ ಮುಖ್ಯಮಂತ್ರಿಯಾದ ನರೇಂದ್ರ ಮೋದಿಯವರು ಪ್ರಶಸ್ತಿ ಕೊಟ್ಟದ್ದು ನಮ್ಮ ರಾಜ್ಯದ ಆರೋಗ್ಯ ಸಚಿವರಾದ UT ಖಾದರ್ ಅವರಿಗೆ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಅಭಿನಂದನೆ ಸಲ್ಲಿಸಿ, ಇವತ್ತು ಆಶಾ ಕಾರ್ಯಕರ್ತರಿಗೂ ಜೊತೆಗೆ ಅವರ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಡ ಕುಟುಂಬಗಳಿಗೆ ಸುಮಾರು 17,000 ಕುಟುಂಬಗಳಿಗೆ ಇವತ್ತು ಕಿಂಚಿತವಾದ ಒಂದೊಂದು ಅಕ್ಕಿ ಮತ್ತು ಇತರ ಸಾಮಾನುಗಳನ್ನು ಕೊಟ್ಟು ಈ ಒಂದು ಪ್ರದೇಶದ 17,000 ಕುಟುಂಬಗಳಿಗೆ ಮಾದರಿಯಾಗಿದ್ದಾರೆ. ಖಂಡಿತವಾಗಿ ನೀವು ಮಾಡಿದ ಸೇವೆ ನಿಮಗೂ ನಿಮ್ಮ
ಮರಣ ಹೊಂದಿದಂಥ ತಂದೆ ತಾಯಿಗಳಿಗೂ ನಿಮ್ಮ ಕುಟುಂಬದವರಿಗೂ ಖಂಡಿತವಾಗಿ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನು ಮುಂದಕ್ಕೂ ಈ ದೇಶದ, ಈ ರಾಜ್ಯದ, ಈ ಕ್ಷೇತ್ರದ ಕೆಲಸ ಮಾಡಲಿಕ್ಕೆ ದೇವರು ನಿಮಗೆ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಪಾವೂರು ಬೋಳಿಯಾರ್ ಅಂಬ್ಳಮೊಗರು ಆರೋಗ್ಯ ಕೇಂದ್ರದ ಆಶಾ ಕಾರ್ಯಕರ್ತೆಯರನ್ನ ಮೇಲ್ವಿಚಾರಕಿ ಶ್ರೀಮತಿ ಆಶಾ ಲಸ್ರದ ಪಾತೆರಂದು ತಂಕ್ಲೆನ ಬಂಗನ್ನು ತೆರೆದು ಶಾಸಕರು ದಿನಬಳಕೆ ಸಾಮಗ್ರಿಗಳನ್ನು ಕೊಡ್ತೇರು. ಆರೋಗ್ಯ ಸಚಿವರಾದ ಪುಣಗಳ ತಂಕಲ್ನ ಬೇಡಿಕೆಗೆ ಸ್ಪಂದಿಸಾದಿತ್ತೇರು. ಅವರನ್ನ ಸಹಾಯ ಸಹಕಾರ ದುಂಬಗಳ ಉಪ್ಪಡು ಪಂಡದು ಅಭಿನಂದನೆದ ಪಾತ್ರ ಬಂಡೇರು. ಕೋವಿಡ್-19 ಇದರಿಂದ ನಮಗೆ ಫೀಲ್ಡ್ ಸಮಯದಲ್ಲಿ ಎಲ್ಲ ತೊಂದರೆ ಏನಾದರೂ ಇದೆ ಅಂತ ಸಚಿವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ನಮ್ಮನ್ನು PSCಯಲ್ಲಿ ಬಂದು ನಮಗೆ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಅದರಂತೆ ನಮಗೆ ದಿನ ವಸ್ತುಗಳನ್ನು ನೀಡಿ ಸಹಕರಿಸಿದ್ದಾರೆ. ಅದರಂತೆ ಅವರು ಆರೋಗ್ಯ ಸಚಿವರಾಗಿರುವಾಗ ಕೆಲವು ಬೇಡಿಕೆಗಳನ್ನು ನಾವು ಅವರ ಮುಂದೆ ಇಟ್ಟಿದ್ದೆವು. ಅದನ್ನು ಅವರು ಅವರ ಕಾರ್ಯ ಅವಧಿಯಲ್ಲಿ ಅವರು ಅದನ್ನು ಪೂರ್ಣಗೊಳಿಸಿದ್ದಾರೆ. ಅದರಂತೆ ಈಗ ಮುಂದಿನ ದಿನಗಳಲ್ಲಿ ನಮಗೆ ಬೇಕಾದ ಸಹಕಾರವನ್ನು ಅವರು ನೀಡುತ್ತಾರೆ ಎಂದು ನಮ್ಮಲ್ಲಿ ತಿಳಿಸಿರುತ್ತಾರೆ. ಅದರಂತೆ ಎಲ್ಲ ಆಶಾ ಕಾರ್ಯಕರ್ತೆಯರು ತಮ್ಮ ತಮ್ಮ ಫೀಲ್ಡಲ್ಲಿ ಒಳ್ಳೆಯ ಕೆಲಸಗಳನ್ನು ನೆರವೇರಿಸ್ತಾ ಇದ್ದಾರೆ. ಅಂದರೆ ತುಂಬ ಈಗ ಬಿಸಿಲೆಲ್ಲ ಇದೆ, ಆದರೂ ಕೂಡ ಬೇಗ ಫೀಲ್ಡಿಗೆ ಹೋಗಿ ಹಿಂದೆ ಬರುವಂತಹ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾದರೆ ಅದೇ ರೀತಿ ಹೋಮ್ ಕ್ವಾರಂಟೈನ್ ಅವರ ಮನೆಗೆ ವಿಸಿಟ್ ಮಾಡಿ ಅವರಿಗೆ ನಾವು ಸೂಕ್ತವಾದ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಅವರಿಗೆ ಜ್ವರ, ಶೀತ ಏನಾದರೂ ತಮ್ಮಲ್ಲಿ ಏರುಪೇರು ಕಂಡು ಬಂದಲ್ಲಿ ಅದರಂತೆಯೇ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಹಲವು ಏನಾದರೂ ಏರುಪೇರು ಕಂಡು ಬಂದಲ್ಲಿ ನಮ್ಮ ಗಮನಕ್ಕೆ ತಂದು ಮುಂದಿನ ಕ್ರಮಗಳನ್ನು ನಾವು ತೆಗೆದುಕೊಳ್ಳುವ ಮಾಹಿತಿಯನ್ನು ಅವರಿಗೆ ನೀಡ್ತಾ ಇದ್ದೇವೆ. ಅದರಂತೆ ನಮಗೆ ಎಲ್ಲ ಸಹಕಾರವನ್ನು ನಮ್ಮ ವೈದ್ಯಾಧಿಕಾರಿಗಳು ಡಾಕ್ಟರ್ ಸುನೀತಾ ಇವರು ತುಂಬ ನೀಡ್ತಾ ಇದ್ದಾರೆ. ಅದರಂತೆಯೇ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯವರು ಕೂಡ ನಮ್ಮ ಜೊತೆ ನಮ್ಮ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಅದರಂತೆ ನಮ್ಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲ ದಿನ ಪ್ರತಿ ನಮ್ಮ ಕಾರ್ಯಗಳ ಬಗ್ಗೆ ಎಷ್ಟು ಕ್ವಾರಂಟೈನ್ ಮನೆಗಳಿವೆ, ಎಷ್ಟು ಅದರಲ್ಲಿ ನೀವು ಮಾಹಿತಿಯನ್ನು ನೀಡಿದ್ದೀರಾ, ಎಲ್ಲ ವಿಷಯವನ್ನು ಅವರು ಕೇಳ್ತಾ ಇರ್ತಾರೆ. ನಮ್ಮ ಇಲಾಖೆಯ ವತಿಯಿಂದ ಕೂಡ ದಿನಾಲೂ ರಿಪೋರ್ಟನ್ನು ನಾವು ಕೊಡ್ತಾ ಇದ್ದೇವೆ, ಎಷ್ಟು ಮನೆ ವಿಸಿಟ್ ಆಗಿದೆ ಅಂತ. ಎಲ್ಲರಿಗೂ ಧನ್ಯವಾದಗಳು. ಪಾವೂರು ಬೋಳಿಯಾರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಸುನೀತಾ, ಪಾವೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಫಿರೋಜ್ ಮಲಾರ್, ಬೋಳಿಯಾರ್ ಪಂಚಾಯತ್ ಸದಸ್ಯರು ರಮೇಶ್ ಶೆಟ್ಟಿ ಬೋಳಿಯಾರ್, ಶುಕೂರ್, ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯರು ಬದ್ರುದ್ದೀನ್, ಪಾವೂರು ಪಂಚಾಯತ್ ಸದಸ್ಯರು ವಿವೇಕ್ ರೈ, ಸಾದಿಕ್ ಬೊಕ್ಕ ಪರಿಸರದ ಪ್ರಮುಖರು ರಿಯಾಜ್ ಗಾಡಿಗದ್ದೆ ಕಾರ್ಯಕ್ರಮದ ಪಾಲು ಪಡೆದಿದ್ದೇರು.